ಆಧ್ಯಾತ್ಮಿಕ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನೋಡುವುದು ಶತ್ರು ನಾಶ ಮಾಡುವಂತ ವಿಧಾನದ ಬಗ್ಗೆ ನೋಡೋಣ. ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ಜ್ಯೋತಿಷಾಲಯದಿಂದ ನಿಮ್ಮ ಎಲ್ಲಾ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗುತ್ತೆ. ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ, ಬಿಸ್ನೆಸ್ ವಶೀಕರಣ, ಧನ ಆಕರ್ಷಣೆ ಮಾಡುವಂತ ಯಂತ್ರಾಸ್, ಚಕ್ರಾಸ್, ಧನ ಆಕರ್ಷಣೆ ಮಾಡುವಂತ ಲಕ್ಕಿ ಸ್ಟೋನ್ಗಳು, ನಿಮ್ಮ ಎಲ್ಲಾ ಪ್ರಾಬ್ಲಮ್ನ ಸಾಲ್ವ್ ಮಾಡುವಂತ ಸುದರ್ಶನ್ ಚಕ್ರ, ಬ್ಲ್ಯಾಕ್ ಮ್ಯಾಜಿಕ್ ನಿವರ್ತಿ ಮಾಡುವಂಥ ರಕ್ಷಾ ಕವಚ ಎಲ್ಲ ನಮ್ಮಲ್ಲಿ ದೊರೆಯುತ್ತವೆ. ನಮ್ಮನ್ನು ಸಂಪರ್ಕಿಸಿ. ಈಗ ಶತ್ರು ನಾಶ ಮಾಡುವ ವಿಧಾನ ನೋಡೋಣ. ಮಾಡುವ ವಿಧಾನ ಕೊಟ್ಟಿದ್ದಾರೆ ಅಂದಿದ ತಕ್ಷಣ ಎಲ್ಲರೂ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗೆಲ್ಲ ಇದನ್ನು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಇದು ತುಂಬ ಸಿಂಪಲ್ ಆಗಿರುವಂಥ ಮೆಥಡ್ಸ್ ಆದ್ರೂ ತುಂಬ ಪವರ್ಫುಲ್ ಆಗಿರುವಂಥ ಮೆಥಡು. ಆದ್ರೂ ನಾವು ಮನುಷ್ಯರು ಏನೇ ಮಾಡಿದ್ರೂ ದೇವ್ರು ಅನ್ನೋರು ಇದ್ದೇ ಇರ್ತಾರೆ. ಹಾಗಾಗಿ ನಾವು ಏನೋ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲನೋ ಅಥವಾ ಅವ್ರನ್ನ ಯಾರನ್ನೋ ಸೇಡು ತೀರಿಸ್ಕೊಳ್ಳೋಕ್ಕಾಗಿ ಇದನ್ನು ನಾವು ಪ್ರಯೋಗ ಮಾಡೋಕ್ಕೆ ಹೋಯ್ತು ಅಂತ ಅಂದರೆ ಅದು ನಮಗೆ 100% ಉಲ್ಟಾನೂ ಹೊಡೆಯುತ್ತೆ. ಯಾಕೆ ಅಂತ ಅಂದರೆ ಪ್ರಪಂಚದಲ್ಲಿ ಮ್ಯಾಗ್ನೆಟ್ ಪವರು ಮತ್ತು ಅದೇ ಥರ ವೇವ್ಸ್ಗಳೆಲ್ಲ ಇರುತ್ತೆ. ನಾವು ಮಾಡೋದು ಅದು ನಮಗೆ ಆಗತ್ತೆ, ಅಥವಾ ತಂದೆ ತಾಯಿ ಮಾಡೋದು ಮಕ್ಕಳಿಗೆ ಅನ್ನೋದು ಅದು 100% ಸತ್ಯ ಇರುತ್ತೆ. ಹಾಗಾಗಿ ತುಂಬ ನಿಮಗೆ ಬದುಕೋಕ್ಕಾಗ್ತಾ ಇಲ್ಲ, ನನಗೆ ತುಂಬ ಕಾಟ ಕೊಟ್ಟಿದ್ದಾರೆ ನನಗೆ, ಮತ್ತು ನನಗಿಲ್ಲಿ ಮನೇಲಿ ಇರೋಕ್ಕಾಗಲ್ಲ ಅಂತ ಅನ್ನೋರು ಮಾತ್ರ ಇದನ್ನು ಟ್ರೈ ಮಾಡಿಕೊಳ್ಳ್ರಿ. ಈಗ ಶತ್ರು ಸಂಹಾರ ಹೆಂಗೆ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ. ಮತ್ತು ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನು ಬೇಕು ಅಂತಲೂ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿ ಅಂತ ಅಂದರೆ ನಿಮಗೆ ಒಂದು ಕೈಯಷ್ಟು ಸಾಸಿವೆ ಬೇಕಾಗತ್ತೆ, ಮತ್ತು ನಿಮ್ಮ ಶತ್ರು ಯಾರಿದ್ದಾರೆ ಅವ್ರದ್ದು ಒಂದು ಬಟ್ಟೆ ಅಥವಾ ಅವ್ರ ಕಾಲಡಿ ಮಣ್ಣು ಬೇಕಾಗತ್ತೆ. ಇಲ್ಲ ಅಂತ ಅಂದರೆ ಜಸ್ಟ್ ಅವ್ರ ಹೆಸರಿದ್ರೂ ಸಾಕಾಗತ್ತೆ. ಇದು ಒಂದು 2-3 ಜನಕ್ಕೂ ಮಾಡ್ಬೋದು, ಆದರೆ 5-10 ಜನಕ್ಕೆ ಇದು ಮಾಡೋಕ್ಕಾಗಲ್ಲ. ಮತ್ತು ಒಂದು ಕಬ್ಬಿಣದ ಬಾಂಡ್ಲಿ ಅಥವಾ ಕಬ್ಬಿಣದ ಬಟ್ಲುಗಳು ಆಗಬೇಕು. ಅದರ ನಂತರ ಏನು ಮಾಡಬೇಕು ಅಂತ ಅಂದರೆ ಇದನ್ನು ಮನೆ ಹತ್ತಿರ ಮಾಡಬೇಡ್ರಿ. ಮತ್ತು ಶತ್ರು ನಿಮ್ಮ ಮನೆ ಸರೌಂಡಿಂಗಲ್ಲಿ ಇರಬೇಕು, ಅದನ್ನು ತುಂಬ ಇಂಪಾರ್ಟೆಂಟಾಗಿ ನೋಡ್ಕೊಳ್ರಿ. ಸೆಂಟ್ರಲ್ ಎಲ್ಲಾದ್ರೂ ಮಾಡ್ಬೋದು, ಅಥವಾ ಮನೆ ಬಿಟ್ಟು ಸ್ವಲ್ಪ ದೂರದಲ್ಲಿ, ಮನೆಗೂ ನಿಮಗೂ ಸ್ವಲ್ಪ ಡಿಸ್ಟೆನ್ಸ್ ಇರಬೇಕು, ಆ ಜಾಗದಲ್ಲಿ ಇದನ್ನು ನೀವು ಟ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನು ಮಂಗಳವಾರ ಶನಿವಾರನೇ ಮಾಡ್ಕೋಬೇಕಾಗತ್ತೆ. ಇದು ಸಂಜೆ ಟೈಮಲ್ಲಿ ಮಾಡ್ಕೋಬೋದು, ಅಥವಾ ಮಧ್ಯಾಹ್ನನೂ ಮಾಡ್ಕೋಬೋದು, ಉರಿ ಬಿಸಿಲಲ್ಲೂ ನೀವು ಮಾಡ್ಕೋಬೋದು. ಇದಕ್ಕೇನು ಮಾಡಬೇಕಂತ ಅಂದರೆ ಬೇರೆ ಕಡೆ ಎಲ್ಲಾದ್ರೂ ಒಂದು ಚಿಕ್ಕದಾಗಿ ಒಂದು ಬೆಂಕಿ ಹಚ್ಚಬೇಕು. ಆ ಬೆಂಕಿ ಮೇಲೆ ಆ ಕಬ್ಬಿಣದ ಬಟ್ಲಿಡಬೇಕು. ಅದರ ನಂತರ ಆ ಸಾಸಿವೆ ಹಾಕಬೇಕು. ಅದ್ರ ಜೊತೆಗೆ ನೀವು ಆ ವ್ಯಕ್ತಿಯದ್ದು ಇಂಪಾರ್ಟೆಂಟಾಗಿ ಅವ್ರದ್ದು ವಸ್ತು ಏನಾದರೂ ಹಾಕಬೇಕಾಗುತ್ತೆ. ಆವಾಗ ನಿಮಗೆ ಪವರ್ ಜಾಸ್ತಿ ಸಿಗುತ್ತೆ, ಬೇಗನೂ ರಿಸಲ್ಟ್ ಸಿಗುತ್ತೆ. ಇಲ್ಲ ಅಂತ ಅಂದರೆ ಅವ್ರು ಯಾರ್ಯಾರು ಶತ್ರು ಇದ್ದಾರೆ ಅವ್ರವ್ರ ಹೆಸರುಗಳು ಹೇಳಿಕೊಂಡು ನಸಿ ಮಸಿ ನಾಶಾಯೆ ಅಂತ ಹೇಳ್ಕೊಂಡು ಮಿನಿಮಮ್ ಅರ್ಧ ಗಂಟೆ ಅದನ್ನು ಉರಿಬೇಕು. ಅದಕ್ಕೆ ಎಣ್ಣೆ ಹಾಕಂಗಿಲ್ಲ, ಏನೂ ಇಲ್ಲ. ಅದಕ್ಕೆ ಒಂದು ಕಡ್ಡಿ ತಗೊಳ್ರಿ, ಅದನ್ನು ಈ ಥರ ಮಿಕ್ಸ್ ಮಾಡಿ ಬಿಡ್ರಿ. ಅದು ಚಟ ಅನ್ನತ್ತೆ. ಆ ಥರ ಇದ್ರೂ ಪರವಾಗಿಲ್ಲ. ನೀವು ಸ್ವಲ್ಪ ಉದ್ದ ಕಡ್ಡಿ ಇಟ್ಕೊಂಡು ಅದನ್ನು ಮಂತ್ರ ಹೇಳ್ಕೊಂಡು ಅವ್ರ ಹೆಸರನ್ನು ಅದ್ರ ಜೊತೆ ಅದನ್ನು ನೀವು ಮಾಡ್ತಾನೇ ಇರಬೇಕಾಗತ್ತೆ. ಅದ್ರ ನಂತರ ಏನು ಮಾಡಬೇಕು, 1/2 hour ಆಗಿದ ತಕ್ಷಣ ಅದು ಎಷ್ಟು ವೇಸ್ಟ್ ಆಗಿರುತ್ತೋ ಪರವಾಗಿಲ್ಲ, ಅದರಲ್ಲಿ ಎಷ್ಟು ಉಳ್ಕೊಂಡಿರುತ್ತೋ ಅದನ್ನು ಒಂದು ಕಪ್ಪು ಬಟ್ಟೆಗೆ ಹಾಕಿ ಅದನ್ನು ಕಟ್ಕೋಬೇಕಾಗತ್ತೆ. ಕಟ್ಟಿ ನೀವೇನು ಮಾಡಬೇಕು ಅಂತ ಅಂದರೆ ಕಾಳಿ ದೇವಿ ದೇವಸ್ಥಾನ ಅಥವಾ ಭೈರವ ದೇವಸ್ಥಾನಗಳಲ್ಲಿ ಅದನ್ನು ಅವ್ರ ಕಾಲ ಹತ್ರ ಇಟ್ಟು, ಇಂಥವ್ರಿಂದ ನನಗೆ ಈ ಥರ ಸಮಸ್ಯೆ ಬಂದಿದೆ, ಅದು ಈ ಥರ ನಾಶ ಆಗಬೇಕು ಅವರು ಅಂತ ನೀವು ಹೇಳಿ ಬರಬೇಕಾಗತ್ತೆ. ಬಂದು ಮನೆಯಲ್ಲಿ ನೀಟಾಗಿ ಸ್ನಾನ ಮಾಡಿಕೊಂಡು ಸ್ವಲ್ಪ ಅರಿಶಿನ ನೀರು ಮೇಲೆ ಹಾಕ್ಕೊಂಡು ಒಳಗೆ ಬರಬೇಕಾಗತ್ತೆ. ಕೆಲವು ಮನೆಗಳಲ್ಲಿ ನಿಮಗೆ ಸ್ನಾನದ ರೂಮು ನಿಮ್ಮ ಮನೆ ಒಳಗಡೆ ಇದೆ ಅಂತ ಅಂದರೆ ಹೊರಗಡೆಯಿಂದನೇ ಅರಿಶಿನದ ನೀರನ್ನು ಒಂದು ಬಕೆಟ್ ತಗೊಂಡು ಅದೇ ಬಟ್ಟೆಗಳ ಜೊತೆನೇ ನೀವು ಉಯ್ಕೊಂಡು ಅದರ ನಂತರ ನಿಮ್ಮ ಮನೆ ಒಳಗಡೆ ಹೋಗಬೇಕಾಗತ್ತೆ. ಇಲ್ಲ ನಿಮಗೆ ಶತ್ರು ಮನೆಗಳು ನಿಮಗೆ ಗೊತ್ತಿದೆ ಅಂತ ಅಂದರೆ ಅವರು ಅಡ್ಡಾಡುವಂಥ 3 ದಾರಿ ಕೂಡುವಂಥ ಜಾಗ ಅಥವಾ ಅವರು ಅಡ್ಡಾಡುವಂಥ ದಾರಿಗಳಲ್ಲಿ ಆ ಸಾಸಿವೆ, ಹುರಿದಿರೋ ಸಾಸಿವೆನ ನೀವು ತಗೊಂಡೋಗಿ ಅಲ್ಲಿ ಚೆಲ್ಲಿ ಬರಬೇಕಾಗತ್ತೆ. ಅದರಲ್ಲೂ ಅಷ್ಟೇ, ನೀವು ಮನೆ ಒಳಗಡೆ ಹೋಗೋವಾಗ ನೀವು ಸ್ನಾನ ಮಾಡಿಕೊಂಡೇ ಹೋಗಬೇಕು. ಈ ಶತ್ರು ಸಂಹಾರ ಬಂದು ತುಂಬ ಕಾಟ ಯಾರು ಕೊಡ್ತಾ ಇದ್ದಾರೆ ಅವ್ರಿಗೆ ಯೂಸ್ ಮಾಡ್ಕೊಳ್ಳಿ. ಈಗಿನ ಕಾಲದವರೆಲ್ಲ ಕೆಟ್ಟವ್ರಿಗೆ ಕೆಡುಕು ಮಾಡಲ್ಲ, ಒಳ್ಳೆಯವ್ರಿಗೆ ತುಂಬ ಕೆಡುಕು ಮಾಡ್ತಾರೆ. ಅದರಲ್ಲೂ ಜನ ಪವರ್ ಇಲ್ದಿರೋರು, ತುಂಬ ನಾವು ದಡ್ಡರಾಗಿರೋರು, ನಮಗೆ ಯಾರೂ ಸಪೋರ್ಟ್ ಇಲ್ದಿರೋರು ಇದನ್ನೆಲ್ಲ ಯೂಸ್ ಮಾಡ್ಕೊಳ್ರಿ. ನಾನು ಸಾಕಷ್ಟು ವೀಡಿಯೋಸ್ಗಳು ಅದರಲ್ಲೂ ತುಂಬ ಹೆಣ್ಮಕ್ಳಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕಾಗಿಯೇ ನಾನು ಕೊಡ್ತಾ ಇರ್ತೀನಿ. ಯಾಕೆ ಅಂತ ಅಂದರೆ ಸಾಕಷ್ಟು ಕಷ್ಟಪಡೋ ಹೆಣ್ಮಕ್ಳು
ಇದ್ದಾರೆ ಅಂಥವ್ರಿಗೂ ತುಂಬ ಹೆಲ್ಪ್ ಆಗಲಿ ಅಂತ ನನ್ನ ವೀಡಿಯೋಸ್ ಎಲ್ಲನೂ ಅಷ್ಟೇ ಏನೂ ಖರ್ಚಿಲ್ದಿರಂಗೆ ತುಂಬ ಕಷ್ಟವಾಗದಿರೋಂಥದ್ದನ್ನು ನೋಡಿನೇ ನಾನು ಕೊಡ್ತಾಯಿದ್ದೀನಿ. ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.